ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 15ನೇ ಅಧ್ಯಾಯ 40ನೇ ಶ್ಲೋಕ. ಪೀತಾಂ ಶೋಕೆ ಋತು ನಿತಂಬನಿ ವಿಸ್ಫುರಂತ್ಯ ಕಾಂಚ ಅಲಿಬಿ ವಿರುತಯ ವನಮಾಲಯಾಚ ವಲ್ಗು ಪ್ರಕೋಷ್ಠ ವಲಯಂ ವಿನತ ಸೂತ ಹಂಸೆ ವಿನ್ಯಸ್ತ ಹಸ್ತಂ ಇತರೇನ ಧುನಾನಂ ಅಬ್ಜಂ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಜಯ. ಅವನು ಭಗವಂತನು ವಿಶಾಲವಾದ ನಿತಂಬವನ್ನು ಮುಚ್ಚಿದ ಪಿತಾಂಬರದ ಮೇಲೆ ಹೊಳೆಯುವ ಕಟಿ ಬಂಧದಿಂದ ಅಲಂಕೃತನಾಗಿದ್ದನು ಮತ್ತು ಅವನು ಹೊಸ ಹೂಗಳ ಮಾಲೆಯೊಂದನ್ನು ಧರಿಸಿದನು. ಆ ಮಾಲೆಯು ಚೀಂಕರಿಸುವ ದುಂಬಿಗಳಿಂದ ವಿಶಿಷ್ಟವಾಗಿದ್ದು ಅವನ ಸುಂದರವಾದ ಮಣಿಕಟ್ಟುಗಳು ಖಡ್ಗಗಳಿಂದ ಶೋಭಿತವಾಗಿದ್ದವು. ಅವನು ತನ್ನ ಒಂದು ಕೈಯನ್ನು ತನ್ನ ವಾಹನವಾದ ಗರುಡನ ಹೆಗಲ ಮೇಲೆ ಇರಿಸಿದನು, ಇನ್ನೊಂದು ಕೈಯಲ್ಲಿ ತಾವರೆ ಹೂವನ್ನು ಹಿಡಿದು ತಿರುಗಿಸಿದ್ದನು. ಎಸ್ ಎಂತ ಹೇಳ್ತಿದ್ದಾರೆ ಇಲ್ಲಿ? ನಿತಂಬ ಅಂದ್ರೆ ಅಂತ ಅವನ ಹಿಪ್, ಪಿತಾಂಬರದ ಮೇಲೆ ಹೊಳೆಯುವ ಅಂದ್ರೆ ಎಲ್ಲೋ ಕ್ಲೋತ್ ಅಂತೆ. ಎಲ್ಲೋ ಕೃಷ್ಣ ಅಂದ್ರೆ ಎಲ್ಲೋ. ಮತ್ತೆ ಅವನ ಹಿಪ್ ನೋಡಿ, ವಿಶಾಲವಾದ ನಿತಂಬವನ್ನು ಮುಚ್ಚಿದ ಅಲಂಕೃತನಾಗಿದ್ದನು. ಅಂದ್ರೆ ಈಗ ನಾವು ಕೂಡ ಎಂತ ಧೋತಿ ಎಲ್ಲ ಕಟ್ಟುವಾಗ ಹೇಗಂದ್ರೆ ಇಲ್ಲಿಂದ ಕಟ್ಟುವಂಥದ್ದು. ಕೆಲವೆಲ್ಲ ಹೊಟ್ಟೆ ಕಟ್ತಾರೆ, ಹೊಟ್ಟೆ ಕಟ್ಟಬಾರ್ದು, ಇಲ್ಲಿ ಅದು ಎಂತ ಹೇಳುವಂಥದ್ದು. ತುಂಬಾ ದೊಡ್ಡ ಹೊಟ್ಟೆ ಇದ್ರೆ ಅದು ಗಲೀಜು ಕಾಣ್ತದೆ, ಅದಕ್ಕೆ ಅವರು ಮೇಲೆ ಕಟ್ಟುವಂಥದ್ದು, ಇಲ್ಲದ ಇಲ್ಲಿ ಕಟ್ಟುವಂಥದ್ದು. ಕೃಷ್ಣ ನೋಡಿ ಎಷ್ಟು ಚಂದ. ಹಾಗೆ ನೆಕ್ಸ್ಟ್ ಎಂತ, ಅವನು ಹೊಸ ಹೂಗಳ ಮಾಲೆಯೊಂದನ್ನು ಧರಿಸ್ತಾನೆ. ಭಗವಂತ ಯಾವಾಗ್ಲೂ ಮಾಲೆಯಲ್ಲಿ ಇರ್ತಾನೆ, ಹೊಸ ಹೂವಿನ ಮಾಲೆ. ಕೃಷ್ಣ ಅಂದ್ರೆ ನೀವು ನೋಡಿ, ಕೃಷ್ಣ ಅಂದ್ರೆ ಆಲ್ವೇಸ್ ವಿತ್ ಗಾರ್ಲ್ಯಾಂಡ್. ಆ ಮಾಲೆಯು ಜೇಂಕರಿಸುವ ದುಂಬಿಗಳಿಂದ ವಿಸ್ತೃತವಾಗಿದ್ದವು. ದುಂಬಿಗಳು, ಬೀಸ್, ದುಂಬಿಗಳು ಬರ್ತಾ ಇದ್ದಾನೆ. ಅವನ ಸುಂದರವಾದ ಮಣಿಕಟ್ಟುಗಳು ಖಡ್ಗಗಳಿಂದ ಶೋಭಿತವಾಗಿದ್ದವು. ಅವನ ಮಣಿಕಟ್ಟುಗಳು ಅಂದ್ರೆ ರಿಸ್ಟ್, ಸಾರಿ, ಖಡ್ಗ ಅಂದ್ರೆ ಬ್ರಾಸ್ಲೆಟ್. ಇದಕ್ಕೆ ರಿಸ್ಟ್ಗೆ ಬ್ರಾಸ್ಲೆಟ್ ಇತ್ತು. ಅವನು ತನ್ನ ಒಂದು ಕೈಯನ್ನು ತನ್ನ ವಾಹನವಾದ ಗರುಡನ ಮೇಲೆ, ಒಂದು ಕೈ ಗರುಡನ ಮೇಲೆ ಇರಿಸಿದನು, ಇನ್ನೊಂದು ಕೈಯಲ್ಲಿ ತಾವರೆ ಹೂವನ್ನು ಹಿಡಿದು ತಿರುಗಿಸಿದನು. ನೋಡಿ, ಈಗ ನೀವು ಫಿಲ್ಮ್ ಅಲ್ಲೆಲ್ಲ ನೋಡಿ, ಹೀರೋ ಇದನ್ನೆಲ್ಲ ಇಮಿಟೇಟ್ ಮಾಡ್ಲಿಕ್ಕೆ ನೋಡುವಂಥದ್ದು. ಆದ್ರೆ ಅವರು ಹೀರೋ ಅಲ್ಲ, ಅವರು ಝೀರೋ. ಭಗವಂತನ ಇಮಿಟೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ರೀತಿ ಮಾಡ್ಲಿಕ್ಕೆ ಹೋಗುವಂಥದ್ದು. ಆದ್ರೆ ಭಗವಂತವೇ. ಭಗವಂತ ಎಷ್ಟು ಚಂದ ಅಂದ್ರೆ, ಲಕ್ಷ್ಮಿ ತುಂಬಾ ಚಂದ, ಅದು ನೆಕ್ಸ್ಟ್ ಬರ್ತದೆ ಶ್ಲೋಕದಲ್ಲಿ ನೋಡಿ. ಭಗವಂತ ಎಂತ ಮಾಡಿದ್ರು ಕೂಡ ಅದು ಫ್ಯಾಷನ್. ಈಗ ಜನರೆಲ್ಲ ಮಾಡ್ತಾರಲ್ಲ, ಅದು ಫ್ಯಾಷನ್ ಅಲ್ಲ, ಅವ್ರು ಮಾಡಿದಲ್ಲ, ಕೃಷ್ಣ ಮಾಡಿದ ಫ್ಯಾಷನ್. ಕೃಷ್ಣ ಎಂತ ಮಾಡಿದ್ರು ಕೂಡ ಕೃಷ್ಣಗೆ ಚಂದ ಕಾಣ್ತದೆ. ಎಂತ ಇಲ್ಲಿ ಬ್ರಾಸ್ಲೆಟ್, ಇಲ್ಲಿ ಹೂವಿನ ಮಾಲೆ, ಮತ್ತೆ ಎಂತ ಹೇಳುದು, ಎಲ್ಲೋ ಗಾರ್ಮೆಂಟ್ ಇಂದ ಅವನ ಹಿಪ್ಪನ್ನು ಕವರ್ ಮಾಡಿದ್ದು, ಇದೆಲ್ಲ
ಭಗವಂತ ಮಾಡುವಂಥದ್ದೆಲ್ಲ ಬ್ಯೂಟಿಫುಲ್, ಅದು ಸೂಪರ್. ಭಾವಾರ್ಥ ನೋಡುವ. ಮುನಿಗಳು ವೈಯಕ್ತಿಕವಾಗಿ ಅನುಭವಿಸಿದ ಹಾಗೆ ಇಲ್ಲಿ ದೇವೋತ್ತಮ ಪುರುಷನ ಪೂರ್ಣ ವರ್ಣನೆ ಇದೆ. ಪೂರ್ತಿ ವರ್ಣನೆ ನೋಡಿ ಹೇಗಿರ್ತಾನೆ ಅಂತ. ಈಗ ನೋಡಿ, ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ನಿರಾಕಾರವಾದಿಗಳು ಹೇಳುವಂಥದ್ದು ಭಗವಂತನಿಗೆ ರೂಪವಿಲ್ಲ. ಈಗ ಇಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ಇದಕ್ಕೆ ನೀವು ಎಂತ ಹೇಳ್ತೀರಿ? ಸಪೋಸ್ ಈಗ ನಿರಾಕಾರವಾದಿ ನಿಮ್ಮ ಹತ್ರ ಬಂದು ಹೇಳ್ತಾನೆ ರೂಪವಿಲ್ಲ. ಈಗ ನೀವು ಇದನ್ನು ಓದ್ತಾ ಇದ್ದೀರಿ, ಈ ಶ್ಲೋಕವನ್ನು, ನೀವಾಗ ಎಂತ ಹೇಳ್ತೀರಿ ಅವನಿಗೆ ಉತ್ತರ? ಸುಂದರವಾದ ಸಚ್ಚಿದಾನಂದ ರೂಪ ಇದೆ ಅವನಿಗೆ. ಸಚ್ಚಿದಾನಂದ ರೂಪ ಅಂತ ಹೇಳ್ತೀರಾ? ಓಕೆ, ಇದನ್ನ ಎಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಇದರ ಬಗ್ಗೆ ಎಂತಾದ್ರು ಅವರಿಗೆ? ಅವರು ಭಾಗವತ ಓದ್ಬೇಕು ಪ್ರಭುಜಿ. ಭಾಗವತ ಓದುದಲ್ಲ, ಇದನ್ನ ಎಂತ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ಎಂತ ಹೇಳ್ತೀರಾ ಅವರಿಗೆ? ಈ ಶ್ಲೋಕವನ್ನು ಎಂತಾದ್ರು ಹೇಳ್ತೀರಾ? ನೋಡಿ, ಇಲ್ಲಿ ಪ್ರಭುಪಾದ ಅಂತ ಹೇಳ್ತಾರೆ ನೋಡು ಭಾವಾರ್ಥದಲ್ಲಿ. ನೋಡಿ, ಪ್ರಭುಪಾದ ಹೇಳುವಂಥದ್ದು, ಮುನಿಗಳು ವೈಯಕ್ತಿಕವಾಗಿ ಅನುಭವಿಸಿದ ಹಾಗೆ ಇಲ್ಲಿ ದೇವೋತ್ತಮ ಪುರುಷನ ಪೂರ್ಣ ವರ್ಣನೆ ಇದೆ. ಪೂರ್ತಿ ವರ್ಣನೆ ಉಂಟು, ಭಗವಂತನ ರೂಪ ಉಂಟು. ರೂಪ ಇಲ್ಲದ ಯಾರು ಹಾಕುವಂಥದ್ದು? ಇದು ಯೆಲ್ಲೋ ಗಾರ್ಮೆಂಟ್, ಪಿತಾಂಬರ, ಮತ್ತೆ ಯಾವುದು ಮಾಲೆ. ರೂಪ ಇಲ್ಲದ ಮಾಲೆ ಎಲ್ಲ ಹಾಕ್ಲಿಕ್ಕೆ ಆಗ್ತದ? ಮತ್ತೆ ಇದು ಬ್ರಾಸ್ಲೆಟ್, ಕಡಗ, ಮತ್ತೆ ಒಂದು ಕೈಯಲ್ಲಿ ಗರುಡ, ಇನ್ನೊಂದು ಕೈಯಲ್ಲಿ ಹೂ. ಇದೆಲ್ಲ ರೂಪ ಇಲ್ಲದ ಎಲ್ಲಿ ಆಗ್ತದೆ? ಇದು ಎಂತ ಹೇಳುವಂಥದ್ದು, ಬೇಸಿಕ್. ಹಾಗೆ ಭಗವಂತನಿಗೆ ರೂಪ ಉಂಟು, ಅದು ಜನರು ಹೇಳುವಂಥದ್ದು. ಭಾಗವತ ಓದಿದ್ರೆ ಗೊತ್ತಾಗ್ತದೆ ರೂಪ ಉಂಟ ಇಲ್ಲ ಅಂತ. ಎಸ್, ಹಾಗೆ ಪೂರ್ಣ ವರ್ಣನೆ ಇದೆ. ಅಂದ್ರೆ ಮುನಿಗಳು ವೈಯಕ್ತಿಕವಾಗಿ ಅನುಭವಿಸಿದ ಹಾಗೆ ಇಲ್ಲಿ ದೇವೋತ್ತಮ ಪುರುಷನ ಪೂರ್ಣ ವರ್ಣನೆ ಇದೆ. ಭಗವಂತನ ಶರೀರವು ಪಿತಾಂಬರದಿಂದ ಆವೃತವಾಗಿದೆ. ಎಸ್, ಪಿತಾಂಬರ ಅಂದ್ರೆ ಯೆಲ್ಲೋ ರೋಬ್ಸ್. ಮತ್ತು ಅವನ ಸೊಂಟವು ತೆಳುವಾಗಿತ್ತು. ನೋಡಿ, ಎಲ್ಲರಿಗೂ ಸೊಂಟ ತೆಳುವಾಗಬೇಕು, ಎಲ್ಲರಿಗೂ ತೆಳುವಾಗ್ಬೇಕು. ಈಗ ಯಾರು ಪಿಕ್ಚರ್ ಆಕ್ಷನ್ ಅವರೆಲ್ಲ, ಹುಡುಗರೆಲ್ಲ ತುಂಬಾ ಎಂತ ಒಂದು ತೆಳುವಾಗ್ಲಿಕ್ಕೆ ಇಚ್ಛೆ. ಆಗುದಿಲ್ಲ, ಎಂತೆಂತ ಇದು ಮಾಡ್ತಾರೆ, ಟ್ಯಾಬ್ಲೆಟ್ ತಗೊಳ್ತಾರೆ, ಮತ್ತೊಂದು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಆದ್ರೆ ಭಗವಂತಂದು ಯಾವುದು ನೀವು ಎಕ್ಸ್ಪೆರಿಮೆಂಟ್ ಅಂತ ಹೇಳುವಂಥದ್ದು ವಿದೌಟ್ ಎಫರ್ಟ್ ಅವನ್ ತಿಳುವಂತೆ ಹಾಗೆ ಇರ್ತದೆ. ನಮ್ದಾಗಿಲ್ಲ, ನಮ್ಮ ಪ್ರಾಯ ಆದ ಕೂಡಲೇ ಸ್ವಲ್ಪ ಸ್ವಲ್ಪ ತೋರ ಆಗ್ತೇವೆ ನಾವು. ಭಗವಂತ ಆಗಿಲ್ಲ, ಭಗವಂತಂದು ಯಾವಾಗ್ಲೂ ತೆಳುವೆ. ನೋಡಿ, ಇದು ಇಮಿಡಿಯೇಟ್ ಮಾಡ್ಲಿಕ್ಕೆ ನೋಡುವಂಥದ್ದು. ಜನರಿಗೆಲ್ಲ ಭಗವಂತನಾಗಿ ಇಮಿಡಿಯೇಟ್ ಮಾಡ್ಲಿಕ್ಕೆ, ಆದ್ರೆ ಭಗವಂತನಾಗಿ ಇಮಿಡಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವನ ಸೊಂಟವು ಯಾವಾಗಲೂ ತಿಳುವೆ. ವೈಕುಂಠದಲ್ಲಿ ದೇವೋತ್ತಮ ಪುರುಷನ ಎದೆಯಲ್ಲಾಗಲಿ ಅವನ ಒಡನಾಡಿಗಳಲ್ಲಿ ಯಾವನೊಬ್ಬನ ಎದೆಯಲ್ಲಾಗಲಿ ಒಂದು ಹೂಮಾಲೆ ಇದ್ದರೆ ಅಲ್ಲಿ ಜಿಂಕೇರಿಸುವ ದುಮ್ಮಿಗಳು ಇರುತ್ತವೆ ಎಂದು ವರ್ಣಿಸಲಾಗಿದೆ. ವೈಕುಂಠದಲ್ಲಿ ಭಗವಂತ ಇಲ್ಲದ್ರೆ ಉಳಿದವರು, ಭಗವಂತನ ಸೇವಕರು, ಅವರ ಇಲ್ಲಿ ಎದೆಯಲ್ಲಿ ಹೂಮಾಲೆ ಇರ್ತದೆ. ಖಾಲಿ ಹೂಮಾಲೆ ಇರುವುದಲ್ಲ, ಆ ದುಮ್ಮಿಗಳು ಜಿಂಕೇರಿಸ ಇರ್ತದೆ. ಇದು ವೈಕುಂಠದಲ್ಲಿ ಇರುವಂತಹ ಒಂದು ವಿಷಯ. ಈ ಎಲ್ಲ ಅಂಶಗಳು ಭಕ್ತರಿಗೆ ತುಂಬಾ ಸೊಗಸು ಮತ್ತು ಮನ ಸೆಳೆಯುವಂಥದ್ದು. ಹೇಗೆಂದ್ರೆ ಈ ವೃಂದಾವನದಲ್ಲಿ ಈ ದುಂಬಿಗಳು ಕೃಷ್ಣನ ಹೂವಿನ ಹತ್ರ ಬರುವಾಗ ಅದರ ಗ್ಲೋರಿಫಿಕೇಶನ್ ಉಂಟು, ತುಂಬಾ ಗ್ಲೋರಿಫಿಕೇಶನ್. ಅದರದ್ದು ಒಂದು ಎಂತ ಹೇಳುವಂಥದ್ದು ಅಂದ್ರೆ ದೇ ಆರ್ ಹ್ಯಾಪಿ, ದುಂಬಿಗಳು ದೇ ಆರ್ ಹ್ಯಾಪಿ. ನೋಡಿ, ಎಲ್ಲರೂ ಇರುವಂಥದ್ದು ಭಗವಂತನನ್ನು ಖುಷಿ ಮಾಡ್ಲಿಕ್ಕೆ. ಹಾಗಾಗಿ ಈ ರೀತಿ ವೃಂದಾವನದಲ್ಲಿ ಇದೊಂದು ನಾನು ಒಂದು ಕಡೆ ಓದಿದ್ದೇನೆ. ಹಾಗೆ ದುಂಬಿಗಳು ಇರುತ್ತವೆ, ಪ್ಲೆಷರ್ ಕೊಡುವಂಥದ್ದು ಭಗವಂತನಿಗೆ. ಭಗವಂತನಿಗೆ ಖುಷಿ ಆಗ್ತದೆ, ಭಗವಂತನ ಖುಷಿ ನೋಡುವ ಅವರಿಗೆ ಖುಷಿ ಆಗ್ತದೆ, ಮತ್ತೆ ಮತ್ತೆ ಅವರು ಹೋಗ್ತಾ ಇರ್ತಾರೆ. ಈ ಎಲ್ಲಾ ಅಂಶಗಳು ಭಕ್ತರಿಗೆ ತುಂಬಾ ಸೊಗಸು ಮತ್ತು ಮನ ಸೆಳೆಯುವಂಥದ್ದು. ತುಂಬಾ ಖುಷಿ ಆಗ್ತದೆ ಭಕ್ತರಿಗೆ. ಆ ದುಂಬಿ
ಎಂತ ಹೇಳುವಂಥದ್ದು ಜಿಂಕೆಯಲ್ಲಿ ಒಂದು ಕೇಳುವಾಗಲೇ ಖುಷಿ ಆಗ್ತದೆ ಭಕ್ತರಿಗೆ. ಭಗವಂತನ ಕೈಗಳಲ್ಲಿ ಒಂದು ಅವನ ವಾಹನವಾದ ಗರುಡನ ಮೇಲೆ ಊರಿದಿತ್ತು ಮತ್ತು ಇನ್ನೊಂದು ಕೈಯಲ್ಲಿ ಅವನ ಕಮಲ ಪುಷ್ಪ ಅಂತ ತಿಳಿದು, ಒಂದು ಕೈಯಲ್ಲಿ ಗರುಡ, ಇನ್ನೊಂದು ಕೈಯಲ್ಲಿ ಗರುಡನಿಗೆ ಊರಿ ಇತ್ತ, ಇನ್ನೊಂದು ಕೈಯಲ್ಲಿ ಕಮಲ ಪುಷ್ಪ ಇತ್ತ, ತಿರುಗಿಸ್ತಾ ಇದ್ದಾರೆ. ಇದು ದೇವೋತ್ತಮ ಪುರುಷನಾದ ನಾರಾಯಣ ವೈಯಕ್ತಿಕ ಲಕ್ಷಣ. ನಾರಾಯಣ ವೈಕುಂಠದಲ್ಲಿ ಹೇಗೆ ಇರ್ತಾನೆ ಅನ್ನೋದು ಇಲ್ಲಿ ಪ್ರಭುಪಾದ ಹೇಳಿದ್ದಾನೆ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ನೋಡುವ. ಶ್ಲೋಕ 41. ಎಸ್. ವಿದ್ಯುಕ್ಷಿಪತ ಮಕರ ಕುಂಡಲ ಮಂಡನಾರ್ಹ ಗಂಡಸ್ಥಲ ಉನ್ನಸ ಮುಖಂ ಮಣಿಮತ್ ಕಿರೀಟ ಸೋದಂಡ ಜಂಡ ವಿವರೆ ಹರಾದ ಪರ ಆರ್ಜ್ಯ ಹರೇನ ಗಂಧರ ಗತೇನ ಚ ಕೌಸ್ತುವೇನ. ಅನುವಾದ: ಮಿಂಚನ್ನು ಮೀರಿಸುವ ಕಾಂತಿಯುಳ್ಳ ಮಕರ ಕುಂಡಲಗಳ ಸೌಂದರ್ಯವನ್ನು ಹೆಚ್ಚಿಸತಕ್ಕ ಕಪೋಲಗಳಿಂದ ಅವನ ಮುಖವು ಸುಂದರವಾಗಿದ್ದಿತು, ಅವನ ನಾಸಿಕವು ಎತ್ತರವಾಗಿದ್ದಿತು ಮತ್ತು ಅವನ ತಲೆ ರತ್ನಖಚಿತ ಕಿರೀಟದಿಂದ ಆವೃತವಾಗಿತ್ತು. ಅವನ ರೊಟ್ಟೆಗಳ ನಡುವೆ ಮನೋಹರವಾದ ಹಾರವು ತೂಗಾಡುತ್ತಿತ್ತು. ಅವನ ಕಂಠವು ಕೌಸ್ತುಭ ಹೆಸರಿನ ರತ್ನದಿಂದ ಅಲಂಕೃತವಾಗಿತ್ತು. ಎಸ್, ಮಕರ ಕುಂಡಗಳ ಸೌಂದರ್ಯ ಹೆಚ್ಚಿಸಕ್ಕ ಕಪೋಲ ಎಸ್, ಸುಂದರವಾಗಿರ್ತಂತೆ. ಮಿಂಚನ್ನು ಮೀರಿಸುವ ಕಾಂತಿಯುಳ್ಳ ಮಕರ ಕುಂಡಲಗಳು. ಇದರಿಂದ ಒಂದು ಕಪೋಲ ಸೌಂದರ್ಯ ಹೆಚ್ಚಾಗ್ತಾ ಉಂಟಾನೆ. ಮುಖವು ಟೋಟಲಿ ಸುಂದರವಾಗಿ ಬ್ರೈಟ್, ಮತ್ತೆ ಅವನ ನಾಸಿಕವು ಎತ್ತರವಾಗಿತ್ತು. ನಾಸಿಕ ಅಂದ್ರೆ ಮೂಗು. ಮತ್ತು ಅವನ ತಲೆ ರತ್ನಖಚಿತ, ಜೆಮ್ ಸ್ಟಡೆಡ್ ಕ್ರೌನ್, ರತ್ನಖಚಿತ. ನೀವು ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ ಹೇಗಿರ್ಬೋದ ಅಂತ. ಜಸ್ಟ್ ನಿಮಗೆ ಅಂದ್ರೆ ಈಗ ಇವರು ನಮ್ಮ ಯಾರು ನಾಗಕುಮಾರ್ ನೋಡ್ತಾ ಇದ್ದಾರೆ, ಟೋಟಲಿ ದೇ ಆರ್ ಎನ್ಚಾಂಟೆಡ್ ಇದನ್ನೆಲ್ಲ ನೋಡುವಾಗ. ಹಾಗೆ ಆವೃತವಾಗಿದ್ದು ಅವನ ರಟ್ಟೆಗಳ ನಡುವೆ ಮನೋಹರವಾದ ಆಹಾರ ತೂಗಾಡುತ್ತಿತ್ತು. ಅವನ ರೊಟ್ಟೆಗಳ ನಡುವೆ ಮತ್ತೆ ಅವನ ಕಂಠವು ಕೌಸ್ತುಭ ಎಂಬ ಹೆಸರಿನ ರತ್ನದಿಂದ ಅಲಂಕೃತವಾಗಿತ್ತು. ಕುತ್ತಿಗೆಯಲ್ಲಿ ಕೌಸ್ತುಭ ಎಂಬ ಹೆಸರಿನ ರತ್ನದಿಂದ ಅಲಂಕೃತವಾಗಿತ್ತು. ಭಗವಂತ ಯಾವ ಕೌಸ್ತುಭ ಆಗ್ತಾನೆ. ಎಸ್, ನೆಕ್ಸ್ಟ್ ಶ್ಲೋಕ 42. ಹರೇ ಕೃಷ್ಣ. ಅತ್ರ ಉಪಸೃಷ್ಟಂ ಇತಿ ಚ ಉತ್ಸ್ಮಿತಂ ಇಂದಿರಾಯ ಸ್ವಾನಾಂ ಧಿಯಾ ವಿರಚಿತಂ ಬಹುಸೌಷ್ಟವ ಆಢ್ಯಾಂ ಮಹ್ಯಂ ಭವಸ್ಯ ಭವತಾಂ ಚ ಭಜಂತಂ ಅಂಗಂ ನೇಮೋ ನಿರೀಜ್ಯನಾವೃತ ಪಿತೃತದೃಶ ಮೂದಕೈ. ಅನುವಾದ ಮತ್ತು ಭಾವಾರ್ಥ ಬಯಸಿರುವ ಇಂಗ್ಲಿಷ್ ಅಭಯ ಚರಣಾರ್ ಭಕ್ತಿ ಸ್ವಾಮಿ ಶಿಲ್ಪೋಪಾಧ್ಯಾಯ. ನಾರಾಯಣನ ಪರಾಕಾಶ ಸೌಂದರ್ಯವು ಅವನ ಭಕ್ತರ ಬುದ್ಧಿಮತೆಯಿಂದ ಅನೇಕ ಪಟ್ಟು ಅಧಿಕವಾಗಿ ಎಷ್ಟು ಚೇತೋಹಾರಿಯಾಗಿದೆ ಎಂದರೆ ಅದು ಸೌಂದರ್ಯದಲ್ಲಿ ಲಕ್ಷ್ಮಿಯ ಗರ್ವವನ್ನು ಸೋಲಿಸಿತು. ನನ್ನ ಪ್ರೀತಿಯ ದೇವತೆಗಳೇ, ಹೀಗೆ ತಾನಾಗಿ ಪ್ರಕಟನಾಗಿರತಕ್ಕ ಭಗವಂತನು ನನ್ನಿಂದ, ಶಿವನಿಂದ ಮತ್ತು ನಿಮ್ಮೆಲ್ಲರಿಂದ ಪೂಜನೀಯನಾಗಿರುವನು. ಆ ಮುನಿಗಳು ತೃಪ್ತಿಗೊಳ್ಳದ ಕಣ್ಣುಗಳಿಂದ ಅವನನ್ನು ನೋಡಿದರು ಮತ್ತು ಅವನ ಪಾದಕಮಲಗಳಿಗೆ ತಲೆ ಬಾಗಿತ್ತು. ಎಸ್, ಈಗ ಎಂತ ಮಾಡ್ತಾರೆ ಈ 4 ಕುಮಾರರ ಮುನಿಗಳು ನೋಡ್ತಾರೆ, ನೋಡಿ ತುಂಬಾ ಅವರಿಗೆ ಖುಷಿ ಆಗ್ತದೆ. ಹಾಗೆ
ಅನೇಕ ಪಟ್ಟು ಎಂತ ನಾರಾಯಣನ ಸೌಂದರ್ಯವು ಅವನ ಭಕ್ತರ ಬುದ್ಧಿಮತ್ತೆಯಿಂದ ಅನೇಕ ಪಟ್ಟು ಅಧಿಕವಾಗಿ ಇತ್ತಂತೆ. ಮತ್ತೆ ಇದು ಯಾರನ್ನು ಡಿಫೀಟ್ ಮಾಡಿತು? ಲಕ್ಷ್ಮಿ ಗರ್ವ ಇತ್ತಂತೆ. ಲಕ್ಷ್ಮಿ ತುಂಬಾ ಚಂದ. ಆದ್ರೆ ಕೃಷ್ಣ ನಾರಾಯಣ ಅವಳನ್ನು ಡಿಫೀಟ್ ಮಾಡಿದ್ದಾನೆ ಚಂದದಲ್ಲಿ. ಈಗ ಬ್ರಹ್ಮ ಹೇಳುವಂತ ನನ್ನ ಪ್ರೀತಿಯ ದೇವತೆಗಳೇ, ಹೀಗೆ ತಾನಾಗಿ ಪ್ರಕಟನಾಗಿರತಕ್ಕ ಭಗವಂತನು ನನ್ನಿಂದ, ಶಿವನಿಂದ ಮತ್ತು ನಿಮ್ಮೆಲ್ಲರಿಂದ ಪೂಜನೀಯ. ಎಲ್ಲರೂ ನಾವು ಪೂಜೆ ಮಾಡುವವರು. ಆ ಮುನಿಗಳು ತೃಪ್ತಿಗೊಳ್ಳದ ಕಣ್ಣುಗಳಿಂದ ನೋಡಿ, ತುಂಬಾ ತೃಪ್ತಿ ಆಯ್ತು ಅವರಿಗೆ. ಈ 4 ಕುಮಾರರು ಅವನನ್ನು ನೋಡಿದರು ಮತ್ತು ಅವನ ಪಾದಕಮಂದಿಗೆ ತಲೆಬಾಗಿದರು. ಇಮಿಡಿಯೇಟ್ ಅಡ್ಡ ಬಿದ್ದರು. ಇದಕ್ಕೆ ಹೇಳುವಂಥದ್ದು ಬ್ಯೂಟಿ. ನಾವು ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನೋಡುವಂಥದ್ದು ಅದು ಬ್ಯೂಟಿ ಅಲ್ಲ, ಅದು ಸೋ ಕಾಲ್ಡ್ ಬ್ಯೂಟಿ. ಇದು ನೋಡಿ, ಇದು ನಿಜವಾದ ಬ್ಯೂಟಿ, ನಾರಾಯಣನ ಬ್ಯೂಟಿ, ನಿಜವಾದ ಬ್ಯೂಟಿ ಇದು. ಹಾಗಾಗಿ ನಾವು ಸೋ ಕಾಲ್ಡ್ ಬ್ಯೂಟಿಗೆ ಎನ್ಚಾಂಟ್ ಆಗ್ತೇವೆ, ಆದ್ರೆ ನಾವು ನಿಜವಾದ ಬ್ಯೂಟಿಗೆ ಎನ್ಚಾಂಟ್ ಆಗ್ಬೇಕಂತ. ನಿಜವಾದ ಬ್ಯೂಟಿ, ಸೌಂದರ್ಯ ಅಂದ್ರೆ ಇದು. ಯಾವ ಆಂಗಲ್ ಅಲ್ಲಿ ಕೂಡ ನಮ್ಗೆ ಇಮಿಡಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ನಮ್ಗೆ ಆಗ್ಬೋದು, ಎಸ್ ನಾನು ತುಂಬಾ ಚಂದ. ನಾವು ಚಂದವೇ ಅಲ್ಲ. ಹೇಗೆಂದ್ರೆ ನೋಡಿ, ನಾವು ಬದ್ಧಜೀವಿಗಳು. ಈಗ ನಮ್ಮ ಈ ಐಬ್ರೋ, ಇಲ್ಲಿ ಐಬ್ರೋ ಉಂಟು. ಈಗ ಈ ಐಬ್ರೋವನ್ನು ನಾವು ಶೇವ್ ಮಾಡಿದ್ರೆ ನಾವು ರಾಕ್ಷಸರಾಗಿ ಕಾಣ್ತೇವೆ. ನಾವು ರಾಕ್ಷಸರಾಗಿ ಕಾಣ್ತೇವೆ. ನಾವು ಚಂದ ಅಲ್ಲ. ಚಂದ ಕೃಷ್ಣ ನಾರಾಯಣ. ನೋಡಿ ಎಷ್ಟು ಚಂದ. ಟೋಟಲಿ ಈ 4 ಕುಮಾರರು ಅವರಿಗೆ ತೃಪ್ತಿಯೇ ಆಗ್ಲಿಲ್ಲ. ಅಂದ್ರೆ ಎಂತ ಹೇಳುವಂಥದ್ದು, ಇನ್ನು ನೋಡ್ಬೇಕು. ಭಗವಂತ ನೋಡಿದ್ರೆ ಹಾಗೆ ಮತ್ತೆ ಫುಲ್ಲಿ ಸ್ಯಾಟಿಸ್ಫೈ ಆಗ್ತದೆ ಭಗವಂತ ನೋಡುವಾಗ. ಆದ್ರೆ ನೋಡ್ತಾ ಇರ್ಬೇಕಂತ ಆಗ್ತದೆ. ನಾವು ಮೆಟೀರಿಯಲ್ ಬ್ಯೂಟಿ ಹಾಗೆ ಅಲ್ಲ, ನೋಡ್ತಾ ಇರ್ಬೇಕಂತ ಆಗುದಿಲ್ಲ. ಸ್ವಲ್ಪ ಸಮಯ ನೋಡ್ತೇವೆ ಮತ್ತೆ ನಮಗೆ ಸಾಕಾಗ್ತದೆ. ಆದ್ರೆ ಇದು ಟೋಟಲಿ ಆಧ್ಯಾತ್ಮಿಕ, ಸ್ಪಿರಿಚುವಲ್. ಪಾದಕ ತಲೆವಾಗಿದ್ದಾರೆ. ಈಗ ಭಾವಾರ್ಥ ನೋಡುವ. ಭಗವಂತನ ಸೌಂದರ್ಯವು ಎಷ್ಟೊಂದು ಮೋಹಕವಾಗಿದೆ ಎಂದರೆ ಅದು ವರ್ಣನಾತೀತವಾಗಿದೆ. ನೋಡಿ, ವರ್ಣನೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಚಂದ. ಎಂತ ವರ್ಣನೆ ಮಾಡುವಂಥದ್ದು, ವರ್ಣನೆ ಮಾಡ್ಲಿಕ್ಕೆ ಆಗುದಿಲ್ಲ. ಭಗವಂತನ ಆಧ್ಯಾತ್ಮಿಕ ಮತ್ತು ಭೌತ ಸೃಷ್ಟಿಗಳಲ್ಲಿ ಲಕ್ಷ್ಮಿಯು ಅತ್ಯಂತ ಸೌಂದರ್ಯ ಶಾಲಿನಿ ಎಂದು ಊಹಿಸಲಾಗಿದೆ. ಇವಳು ತುಂಬಾ ಸೌಂದರ್ಯ, ಲಕ್ಷ್ಮಿ ಅತ್ಯಂತ ಮೋಸ್ಟ್ ಬ್ಯೂಟಿಫುಲ್ ಊಹಿಸಲಾಗಿದೆ. ಆಕೆಗೆ ತಾನು ಮಹಾಸುಂದರಿ ಎಂಬ ಮನೋಭಾವ ಇರುತ್ತದೆ. ಅವಳು ತುಂಬಾ ಸುಂದರಿ ಅಂತ ಅವಳಿಗೆ ಸ್ವಲ್ಪ ಉಂಟು ಅವಳಿಗೆ ತಲೆಯಲ್ಲಿ ಉಂಟು, ನಾನು ತುಂಬಾ ಸುಂದರಿ ಅಂತ. ತುಂಬಾ ಸುಂದರಿ ಅವಳು, ಹಾಗೆ ಸ್ವಲ್ಪ ಉಂಟು. ಆದರೂ ಭಗವಂತನು ಪ್ರತ್ಯಕ್ಷವಾಗಿ ಕಾಣಿಸಿದಾಗ ಆಕೆಯ ಸೌಂದರ್ಯವು ಪರವಾಗಿತ್ತು. ನಾರಾಯಣ ಎದುರು ಅವಳು ಏನಲ್ಲ ಅಂತ. ಕೆಲವೊಮ್ಮೆ ಆಗ್ತದಲ್ಲ, ಕೆಲವೊಮ್ಮೆ ಕಪಲ್ ಗಂಡ ಮತ್ತೆ ಹೆಂಡತಿ, ಕೆಲವೊಮ್ಮೆ ಗಂಡ ಒಳ್ಳೆ ಇರ್ತಾನೆ, ಹೆಂಡತಿ ಏನು ಒಳ್ಳೇದಿರುವುದಿಲ್ಲ. ಕೆಲವೊಮ್ಮೆ ಹೆಂಡತಿ ಒಳ್ಳೇದಿರ್ತಾಳೆ, ಗಂಡ ಏನು ಒಳ್ಳೇದಿರುವುದಿಲ್ಲ. ಆದ್ರೆ ಅದು ಮೇಡ್ ಫಾರ್ ಈಚ್ ಅದರ್. ಎಂತ ಮಾಡುವಂಥದ್ದು ಅದು ಫಸ್ಟಿಗೆ. ಹೇಗಂದ್ರೆ ಈ ಭಗವಂತ ಬರೆಯುವಾಗ ಹಿಂದೆ ನಾವು ಸ್ಕೂಲಲ್ಲಿ ಇರುವಾಗ ಈ ಇಂಕ್ ಪೆನ್ ಇತ್ತು. ಇಂಕ್ ಪೆನ್ ಅಲ್ಲಿ ನಾವು ಹೀಗೆ ಶಾಯಿಯನ್ನು ಹೀಗೆ ಹಾಕಿದ್ರೆ, ಬಿಸಾಡಿದ್ರೆ ಅದು ದೂರದಲ್ಲಿದ್ರೆ ಸ್ವಲ್ಪ ಬೀಳ್ತದೆ. ಅದೇ ರೀತಿ ಹಾಗೆ ಬರೆದಿದ್ದಾರೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವೀಗ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಕಷ್ಟ ಆಗ್ತದೆ. ಅದು ಹಾಗೆ ಬರ್ತದೆ ನಮಗೆ. ಅಂದ್ರೆ ಹೆಚ್ಚು ಸಲ ಆಗ್ತದೆ, ಸೇಮ್ ಸಿಗುವುದಿಲ್ಲ. ಹೆಂಡತಿ ಒಳ್ಳೇದಿದ್ರೆ ಗಂಡ ಒಳ್ಳೇದಿರೋದು, ಗಂಡ ಒಳ್ಳೇದಿದ್ರೆ ಹೆಂಡತಿ ಒಳ್ಳೇದಿರೋದು, ಈ ರೀತಿ ಆಗ್ತದೆ.
ಇಲ್ಲಿ ಹಾಗೆ ಅಲ್ಲ, ಇಲ್ಲಿ ಇಬ್ಬರು ಕೂಡ ಒಳ್ಳೆಯವರು. ಲಕ್ಷ್ಮಿ ಕೂಡ ತುಂಬಾ ಚಂದ, ನಾರಾಯಣ ಕೂಡ ತುಂಬಾ ಚಂದ. ಆದ್ರೆ ಇಲ್ಲಿ ಎಂತ ಆಯ್ತಂದ್ರೆ, ಅವಳು ಮಹಾಸುಂದರಿ, ಆದ್ರೆ ನಾರಾಯಣ ಎದುರು ಅವಳ ಅಟ್ರಾಕ್ಷನ್ ಇಲ್ಲ, ಅಟ್ರಾಕ್ಷನ್ ಇಲ್ಲ. ಆಕೆ ತಾನು ಮಹಾಸುಂದರಿ ಅನ್ನೋದು ಮನವ, ಆದರೂ ಭಗವಂತನು ಪ್ರತ್ಯಕ್ಷವಾಗಿ ಕಾಣಿಸಿದಾಗ ಆಕೆಯ ಸೌಂದರ್ಯವು ಪರಾಭವಗೊಂಡಿತು. ದಿಸ್ ಇಸ್ ಬ್ಯೂಟಿ. ಬ್ಯೂಟಿ ಅಂದ್ರೆ ಇದು. ಬೇರೆ ಮಾತನ್ನು ಹೇಳುವುದಾದರೆ, ಭಗವಂತನ ಸಮ್ಮುಖದಲ್ಲಿ ಲಕ್ಷ್ಮಿಯ ಸೌಂದರ್ಯವು ಗೌಣವಾಗಿ ಇರುತ್ತದೆ. ನೋಡಿ, ಎಸ್, ಗೌಣವಾಗಿರುತ್ತದೆ. ನೆಕ್ಸ್ಟ್ ಒಂದು ನಿಮಿಷ. ವೈಷ್ಣವ ಕವಿಗಳ, ಓಕೆ, ವೈಷ್ಣವ ಕವಿಗಳ ಮಾತಿನ ಪ್ರಕಾರ ಭಗವಂತನ ಸೌಂದರ್ಯವು ಎಷ್ಟೊಂದು ಮೋಹಕವೆಂದರೆ ಅದು 100,000 ಮನ್ಮಥರನ್ನು ಸೋಲಿಸುವುದು. ಅಂದ್ರೆ ಕ್ಯೂಪಿಡ್, ಮನ್ಮಥ ಅಂದ್ರೆ ಕ್ಯೂಪಿಡ್, ಮದನ ಮೋಹನ ಕೃಷ್ಣನಿಗೆ ಹೆಸರು. ಅವೆಂತ ಮಾಡ್ತಾನೆ, 100,000 ಮನ್ಮಥರನ್ನು ಸೋಲಿಸುವುದು, ಅಷ್ಟು ಚಂದ ಅಂದ್ರೆ ಭಗವಂತ. ಆದ್ರಿಂದ ಅವನನ್ನು ಮದನ ಮೋಹನ ಎಂದು ಕರೆಯುವುದು. ಎಲ್ಲ ಮನ್ಮಥರನ್ನು ಸೋಲಿಸಿ ಬಿಡ್ತಾನೆ, ಅಷ್ಟು ಚಂದ ಭಗವಂತ. ಭಗವಂತನು ಕೆಲವು ವೇಳೆ ರಾಧಾರಾಣಿಯ ಸೌಂದರ್ಯಕ್ಕೆ ಮರುಳಾಗುವವನೆಂದು ಕೂಡ ವರ್ಣಿಸಲಾಗಿದೆ. ಭಗವಂತ ಹಾಕ್ತಾನೆ ರಾಧಾರಾಣಿಯ ಸೌಂದರ್ಯಕ್ಕೆ. ಕವಿಗಳು ವರ್ಣಿಸುತ್ತಾರೆ, ಅದೇನೆಂದರೆ, ಭಗವಾನ್ ಕೃಷ್ಣನು ಮದನ ಮೋಹನನೇ ಆಗಿದ್ದರೂ ಅಂತಹ ಸಂದರ್ಭಗಳಲ್ಲಿ ಮದನ ದಾಹನಾಗುವವನು ಅಥವಾ ರಾಧಾರಾಣಿಯ ಸೌಂದರ್ಯದಿಂದ ಮೋಹಿತನಾಗುವವನೆಂದು. ಮದನ ಮೋಹನ ಮೋಹಿನಿ. ಹಾಗಾಗಿ ಕೃಷ್ಣ ಮದನ ಮೋಹನ, ಇವಳು ರಾಧಾರಾಣಿ ಮೋಹಿನಿ. ಹಾಗಾಗಿ ಅವನ ಮೇಲೆ ಹೆಂಚಾಟಾಗುವಂಥದ್ದು ಭಗವಂತ ಕೃಷ್ಣ ಮೋಹಿತನಾಗುವುದೇನು. ವಾಸ್ತವವಾಗಿ ಕೃಷ್ಣನ ಸೌಂದರ್ಯವು ಅತಿ ಶ್ರೇಷ್ಠ. ಅದು ವೈಕುಂಠ ಲೋಕದಲ್ಲಿರುವ ಲಕ್ಷ್ಮಿಯ ಸೌಂದರ್ಯವನ್ನು ಕೂಡ ಮೀರಿಸುವಂಥದ್ದು. ತುಂಬಾ ಚಂದ ಅಂದ್ರೆ ಕೃಷ್ಣ ಲಕ್ಷ್ಮಿಯನ್ನು ಮೀರಿಸುವಂಥದ್ದು. ವೈಕುಂಠ ಲೋಕದಲ್ಲಿರುವ ಭಗವದ್ ಭಕ್ತರು ಭಗವಂತನ ಪರಮ ಸೌಂದರ್ಯಶಾಲಿಯನ್ನಾಗಿ ನೋಡಲು ಅನಿಸುವರು. ಕೃಷ್ಣನನ್ನು ಪರಮ ಸೌಂದರ್ಯ ನೋಡಲಿಕ್ಕೆ ಇಚ್ಛೆ ಪಡ್ತಾರೆ ವೈಕುಂಠದಲ್ಲಿ. ಆದ್ರೆ ಗೋಕುಲದಲ್ಲಿ ಅಥವಾ ಕೃಷ್ಣ ಲೋಕ, ಗೋಲೋಕದಲ್ಲಿ ಭಕ್ತರು ರಾಧಾರಾಣಿಯನ್ನು ಕೃಷ್ಣನಿಗಿಂತ ಹೆಚ್ಚಿನ ಸೌಂದರ್ಯವುಳ್ಳವನಾಗಿ ನೋಡಲು ಬಯಸ್ತಾರೆ. ಅದಕ್ಕೆ ನೋಡಿ, ವೃಂದಾವನದಲ್ಲಿ ರಾಜೆ ಹೇಳುವಂಥದ್ದು. ಯಾಕೆಂದ್ರೆ ರಾಧಾರಾಣಿಗೆ ಪ್ರಿಫರೆನ್ಸ್ ಜಾಸ್ತಿ ಕೃಷ್ಣನಿಗಿಂತ. ಇದು ಗೋಕುಲ, ವೃಂದಾವನದಲ್ಲಿ ಗೋಕುಲ, ಮತ್ತೆ ಗೋಲೋಕದಲ್ಲಿ ಈ ರೀತಿ ರಾಧಾರಾಣಿಯನ್ನು ಜಾಸ್ತಿ ನೋಡಲಿಕ್ಕೆ ಬಯಸ್ತಾರೆ. ರಾಧಾರಾಣಿ ಕೃಷ್ಣನಿಗೆ ಹೆಚ್ಚಿನ ಸೌಂದರ್ಯವುಳ್ಳಾಗಿ ನೋಡಲು ಬಯಸ್ತಾರೆ. ಇದರಲ್ಲಿ ಹೊಂದಾಣಿಕೆ ಹೀಗಿರುತ್ತದೆ, ಭಗವಂತನು ಭಕ್ತವತ್ಸಲನಾಗಿ ಅಥವಾ ತನ್ನ ಭಕ್ತರನ್ನು ಸಂತೋಷಪಡಿಸಲಿಕ್ಕಾಗಿ ಎಂತೆಂತಹ ರೂಪಗಳನ್ನು ಧರಿಸುತ್ತಾನೆಂದರೆ ಭಕ್ತರಾದ ಬ್ರಹ್ಮ, ಶಿವ ಮತ್ತು ಇತರ ದೇವತೆಗಳು ಪ್ರೀತಿ ಪಡಬೇಕು. ಯಾಕೆಂದ್ರೆ ಭಗವಂತ ಭಕ್ತವತ್ಸಲ. ಹಾಗಾಗಿ ಭಗವಂತನಿಗೆ ಇಂಥದೆಲ್ಲ ಪ್ಲೆಜರ್ ಅನ್ನು ಅನುಭವಿಸ್ಬೇಕು. ಅದಕ್ಕೆ ಈ ರೀತಿ ಮಾಡುವಂಥದ್ದು ಭಗವಂತ, ಸಂತೋಷ ಪಡಿಸ್ಲಿಕ್ಕೆ ಭಕ್ತರನ್ನು. ನೋಡಿ, ಭಕ್ತರನ್ನು ಪ್ಲೀಸ್ ಮಾಡುವುದು ಅವನ ಇಚ್ಛೆ. ಹಾಗೆ ಈ ರೀತಿ ಎಲ್ಲ ಮಾಡ್ತಾನೆ ಕೃಷ್ಣ. ಇಲ್ಲಿ ಕೂಡ ಭಕ್ತ ಮುನಿಗಳಾದ ಕುಮಾರರಿಗೆ ಭಗವಂತನು ತನ್ನ ಅತ್ಯಂತ ಸುಂದರ ರೂಪದಿಂದ ಕಾಣಿಸುವನು. ಈ 4 ಕುಮಾರರಿಗೆ ಯಾಕೆಂದ್ರೆ ಅವರು ಭಕ್ತರು, ಅವರಿಗೆ ಅವನ ಶ್ರೇಷ್ಠವಾದ ರೂಪವನ್ನು ತೋರಿಸಿಬಿಟ್ಟ. ಮತ್ತು ಅವರು ಎಷ್ಟಾದರೂ ತೃಪ್ತಿಗೊಳ್ಳದೆ ಅವನನ್ನು ಹೆಚ್ಚಾಗಿ ನೋಡ್ತಲಿದ್ದಾರೆ. ನೋಡಿ, ಸ್ಯಾಟಿಸ್ಫೈ ಆಗುದಿಲ್ಲ ಅಂದ್ರೆ ಕೃಷ್ಣನ ಹೇಗೆ ಅಂದ್ರೆ, ಹೀಗೆ ನೋಡ್ತಾ ಇರುವ ಹೀಗೆ ಸ್ಟ್ಯಾಂಡ್ ಸ್ಟಿಲ್, ಹೀಗೆ ನೋಡ್ತಾ ಇರ್ಬೇಕಂತ. ಹೀಗೆ ನೀವು ನೋಡಿ, ಈ ಗೋಪಾ ಫ್ರೆಂಡ್ಸ್ ಕೃಷ್ಣ ಫ್ರೆಂಡ್ಸ್ ಒಟ್ಟಿಗೆ ತಿನ್ನುವಾಗ ಅದೊಂದು ಫೋಟೋ ಬೇಕಿದ್ರೆ ನೋಡಿ, ಅಲ್ಲಿ ಅಂತಂದ್ರೆ ಎಲ್ಲರೂ ಹೀಗೆ ನೋಡ್ತಾ ಇರ್ತಾರೆ. ಹೀಗೆ ಟೋಟಲಿ ಅದರಲ್ಲಿ ಅವರು ಮುಳುಗಿ ಹೋಗ್ತಾರೆ ಕೃಷ್ಣ ನೋಡುವಾಗ. ಹಾಗೆ ನೋಡ್ತಾ ಇರ್ಬೇಕಂತ ಆಗ್ತದೆ.
ಹಾಗೆ ಭಗವಂತನ ಸೌಂದರ್ಯ ಅಷ್ಟು ಚಂದ. ಮತ್ತು ಅವರು ಎಷ್ಟಾದರೂ ತೃಪ್ತಿಗೊಳ್ಳದೆ ಅವನನ್ನು ಹೆಚ್ಚು ಹೆಚ್ಚಾಗಿ ನೋಡ್ತಲೇ ಇದ್ದರು. ಹೀಗೆ ಫಸ್ಟ್ ಅವ್ರು ನೋಡ್ಲಿಕ್ಕೆ ಕೂಡ ಅವರು ಮುಗ್ಧ ಅಬೋಧ ಬಾಲಕರಾಗಿದ್ದಾರೆ. ಅವರು ಅಬೋಧ ಬಾಲಕರಲ್ಲ, ಅವರು ಹಾಗೆ ಇರುವಂತದ್ದು. ಹಾಗೆ ಅವರು ಹೀಗೆ ನೋಡ್ತಾ ಇದ್ದಾರೆ ನಾರಾಯಣ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳಬಹುದು? ಹರೇ ಕೃಷ್ಣ. ಎಸ್, ಕೇಶವ. ಹರೇ ಕೃಷ್ಣ. ಕೇಶವ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹ್ಮ್. ಪ್ರಭುಜಿ, ಈಗ ಭಗವಂತ ಈಗ ಲಕ್ಷ್ಮಿ ಸೌಂದರ್ಯವಾಗಿದ್ಲು ಅಂತ ಹೇಳ್ಬಿಟ್ಟು ಭಗವಂತ ಯಾವಾಗ್ಲೂ ಪರಿಗಣನೆಗೆ ತಗೊಂತಾ ಇರ್ಲಿಲ್ಲ. ಬಟ್ ಭಗವಂತ ಸೌಂದರ್ಯವಾಗಿದ್ರು, ಅದು ಎರಡ್ ಮಾತಿಲ್ಲ. ಬಟ್ ಭಗವಂತ ವೇರಿಯೇಷನ್ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ, ಅಲ್ಲ ಪ್ರಭುಜಿ? ಎಂತ ವೇರಿಯೇಷನ್ ಅಂದ್ರೆ ಲಕ್ಷ್ಮಿ ಸೌಂದರ್ಯವಾಗಿದ್ಲಾ ಇಲ್ವಾ ಅನ್ನೋದು ಭಗವಂತ ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ಲಿಲ್ಲ. ಆ ತರ ಭಗವಂತನಿಂದಾನೇ ಅವ್ರಿಗೆ ಸೌಂದರ್ಯ ಬಂದಿದೆ. ನೋಡಿ, ಲಕ್ಷ್ಮೀ ನಾರಾಯಣನ ಎಕ್ಸ್ಪಾನ್ಷನ್. ಹೌದು, ನಾರಾಯಣ ಕೂಡ ಚಂದ, ಲಕ್ಷ್ಮಿ ಕೂಡ ಚಂದ, ಅದ್ರಲ್ಲಿ ಇನ್ನೊಂದು ಮಾತಿಲ್ಲ. ಹೌದು. ಆದ್ರೆ ಹೇಗಂತಂದ್ರೆ ಇಲ್ಲಿ ಅಂತಂದ್ರೆ ಲಕ್ಷ್ಮಿ ಯಾಕೆ ತುಂಬಾ ಚಂದ, ಇಲ್ಲಿ ನಾರಾಯಣ ಅವಳಿಗಿಂತ ಚಂದ ಕಾಣ್ತಾ ಇದೆ. ಎಷ್ಟನ್ನ ಅರ್ಥ ಮಾಡ್ಬೇಕು. ಹಾ ಪ್ರಭು. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರದ ಪ್ರಶ್ನೆ? ಜಯಂತಿ ಶ್ರೀಧರ್. ಹರೇ ಕೃಷ್ಣ ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆದ್ರಿಂದಾನೇ ಲಕ್ಷ್ಮೀ ದೇವಿಗೆ ರಾಸಲೀಲೆಯಲ್ಲಿ ಚಾನ್ಸ್ ಕೊಡ್ಲಿಲ್ವಾ ಭಗವಂತ? ಲಕ್ಷ್ಮಿಗೆ ಇಲ್ಲ ಚಾನ್ಸ್ ಇಲ್ಲ. ಲಕ್ಷ್ಮಿಗೆ ರಾಸಲೀಲೆ ಚಾನ್ಸ್ ಇಲ್ಲ, ರಾಧಾರಾಣಿಗೆ ಮಾತ್ರ. ಅದೇ ಯಾವುದಲ್ಲಿ ಅದು ಯಾವ ಒಂದು ಪಾಠಲ್ಲಿ ಉಂಟು. ಹಾಗಾಗಿ ಲಕ್ಷ್ಮಿ ಪ್ರಾರ್ಥನೆ ಮಾಡುವಂಥದ್ದು ಎಂತಂದ್ರೆ ರಾಧಾರಾಣಿ, ಗೋಪೀಸ್ ರಾಧಾರಾಣಿ, ದೇ ಆರ್ ಮೋಸ್ಟ್ ಫಾರ್ಚುನೇಟ್ ಬಿಕಾಸ್ ದೇ ಆರ್ ಗೆಟಿಂಗ್ ಚಾನ್ಸ್. ಲಕ್ಷ್ಮಿಗೆ ಇಲ್ಲ. ಹರೇ ಕೃಷ್ಣ. ಎಸ್, ರಶ್ಮಿ ಹರೀಶ್ ಬಾಬು. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ವಿಷ್ಣು ತುಂಬಾ ಅವತಾರಗಳಲ್ಲಿ ಒಂದೊಂದು ಅವತಾರದಲ್ಲಿ ಒಂದೊಂದ್ ತರ ಇದು ಮಾಡಿದ್ರಲ್ವಾ ಪ್ರಭುಜಿ? ಹಾಗಿದ್ರೆ ಎಲ್ಲಾ ಅವತಾರವೂ ಒಂದೇ ಅಲ್ವಾ ಪ್ರಭುಜಿ ವಿಷ್ಣು ಅವತಾರ? ಇಲ್ಲ, ಒಂದು ಹೇಗೆ ಆಗ್ತದೆ? ಅಲ್ಲ, ಬೇರೆ ಬೇರೆ ರೂಪದಲ್ಲಿ ಅವತಾರ ಮಾಡಿದ್ರ ಅಷ್ಟೇ ಅಲ್ವಾ ಪ್ರಭುಜಿ? ಇಲ್ಲಪ್ಪ, ಹೇಗೆ ನೋಡಿ, ವಿಷ್ಣು ಅಲ್ಲ, ಕೃಷ್ಣನಿಂದ ಎಲ್ಲ ಉಳಿದೆಲ್ಲ ಬರುವಂತದ್ದು. ಅದೇ ಕೃಷ್ಣಯಿಂದಾನೇ ಎಲ್ಲಾ ಅವತಾರ. ಆದ್ರೆ ಎಲ್ಲಾ ಅವತಾರಗಳನ್ನು ಕೃಷ್ಣದ ಇದ್ರಿಂದಾನೇ ಮಾಡ್ಬೋದಿತ್ತಲ್ವಾ ಪ್ರಭುಜಿ? ಯಾಕೆ ಪ್ರಭುಜಿ ಆತರ? ನೋಡಿ, ಭಗವಂತ ಹೇಗಂದ್ರೆ, ಭಗವಂತನಿಗೆ ಹೇಗಂದ್ರೆ ಇದು ನಮ್ಮ ಇಮ್ಯಾಜಿನೇಷನ್, ಹಾಗೆ ಹಾಗೆ ಆಗುದಿಲ್ಲ. ಭಗವಂತನಿಗೆ ಅವನಿಗೆ ಮೆಲೋಸ್ ಅನ್ನು ಟೇಸ್ಟ್ ಮಾಡ್ಬೇಕು. ಹಾಗೆ ಭಗವಂತ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾನೆ. ಹೇಗೆ ಅಂದ್ರೆ, ಈಗ ಸಪೋಸ್ ನಿಮ್ಗೆ ಎಂತ ಹೇಳುವಂತದ್ದು, ನೀವು ವರ್ಕಿಂಗಾ? ಇಲ್ಲ, ಹೌಸ್ ವೈಫ್ ಪ್ರಭುಜಿ. ಹೌಸ್ ವೈಫ್. ಓಕೆ. ಈಗ ನಿಮ್ಮ ಹಸ್ಬೆಂಡ್ ವರ್ಕಿಂಗ್ ಅಲ್ಲ? ಹೌದು ಪ್ರಭುಜಿ. ಯಾವ್ದಲ್ಲಿ ವರ್ಕಿಂಗ್ ಅವರು? ಅವರು ನಾಗಾರ್ಜುನ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ ಪ್ರಭುಜಿ. ಪ್ರಿನ್ಸಿಪಲ್. ಈಗ ನಾಗಾರ್ಜುನ ಕಾಲೇಜಲ್ಲಿ ಅವರು ಪ್ರಿನ್ಸಿಪಲ್ ಆಗಿದ್ದಾರೆ. ಸಪೋಸ್ ಕಾಲೇಜಲ್ಲಿ ಕಾಲೇಜ್ ಚೇರ್ಮನ್ ಹೇಳುವಂತದ್ದು, ನಿಮ್ಗೆ ರಜೆ ಇಲ್ಲ, ನೀವು 12 ತಿಂಗಳು ಕೂಡ ಇಲ್ಲಿ ಬರ್ಬೇಕು. ಅವ್ರು ಹೇಳ್ತಾರೆ, ನನಗೆ ಆಗುದಿಲ್ಲಪ್ಪ, ನಾನು ರಜೆ ಬೇಕಾದ ರಜೆ ತಗೊಳ್ತೇನೆ, ನನ್ನ ಫ್ಯಾಮಿಲಿ ಒಟ್ಟಿಗೆ ನಾನು ಎಲ್ಲಿಯಾದ್ರೂ ಹೊರಗೆ ಹೋಗ್ತೇನೆ, ಈ ರೀತಿ ಎಲ್ಲ ಹೇಳುದಿಲ್ವಾ? ಎಸ್, ಹರೀಶ್ ಬಾಬು. ರಶ್ಮಿ ಹರೀಶ್ ಬಾಬು. ಹರೇ ಕೃಷ್ಣ. ಎಸ್, ರಶ್ಮಿ ಹರೀಶ್ ಬಾಬು, ಅನ್ಮ್ಯೂಟ್ ಮಾಡಿ ಮಾತಾಜಿ. ಹಾ ಪ್ರಭುಜಿ. ಈಗ ಹೇಗಂದ್ರೆ, ಈಗ ಅವರಿಗೆ ಫೋರ್ಸ್ ಮಾಡಿದ್ರೆ ನಿಮ್ಮ ಕಾಲೇಜು ಚೇರ್ಮನ್, ಹೇಗಂದ್ರೆ 12 ತಿಂಗಳು ನೀವು ಇಲ್ಲಿಗೆ ಬರ್ಬೇಕು, ಒಂದ್ ದಿವಸ ರಜೆ ಹಾಕ್ಲಿಕ್ಕಿಲ್ಲ, ಫ್ಯಾಮಿಲಿ ಒಟ್ಟಿಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ, ಯಾವ್ದಕ್ಕೆ ರಜೆ ಹಾಕ್ಲಿಕ್ಕಿಲ್ಲ. ಅವ್ರು ಹಾಗೆ ಮಾಡ್ತಾರ? ಇಲ್ಲ. ಇಲ್ಲ ಪ್ರಭುಜಿ. ಅವ್ರು ರಜೆ ಹಾಕುವ ಟೈಮಲ್ಲಿ ರಜೆ ಹಾಕ್ತಾರೆ, ಅವರಿಗೆ ಹೋಗುವಾಗ ಹೊರಗೆ ಹೋಗ್ತಾರೆ. ಅದೇ ರೀತಿ ಭಗವಂತ ಕೂಡ ಹಾಗೆ. ಭಗವಂತ ಬೇರೆ ಬೇರೆ ಎಕ್ಸ್ಪಾನ್ಷನ್ ಅಲ್ಲಿ ಈ ವಾಂಟ್ಸ್ ಟು ಎಂಜಾಯ್. ತಿಳಿದಾ? ಹಾ ಪ್ರಭುಜಿ. ಭಗವಂತ ವಾಂಟ್ಸ್ ಟು ಎಂಜಾಯ್. ಸೊ ಭಗವಂತ ಈ ರೀತಿ ಎಕ್ಸ್ಪಾನ್ಷನ್ ಆಗುವಂಥದ್ದು ಅವನ ಎಂಜಾಯ್ಮೆಂಟ್ಗೆ. ತಿಳಿತಾ? ಹಾ ಪ್ರಭುಜಿ. ಇದು ಮೇನ್ ಪಾಯಿಂಟ್.
ಎಸ್, ಹರೇ ಕೃಷ್ಣ. ಎಸ್, ಬೇರೆ ಯಾರ್ದು ಪ್ರಶ್ನೆ? ಹರೇ ಕೃಷ್ಣ. ಭಗವಂತನನ್ನು ಹೀಗೆ ಇರಬೇಕು. ಎಸ್, ಭಗವಂತ ನೀವು ಇಲ್ಲೇ ಕೂತ್ಕೊಳ್ಬೇಕು. ಆ ವಿಷ್ಣು ಹೀಗೆ ಇಲ್ಲ. ಭಗವಂತ ಬೇರೆ ಬೇರೆ ಎಕ್ಸ್ಪಾನ್ಷನ್ ಆಗ್ತಾನೆ, ಬೇರೆ ಬೇರೆ ಒಂದು ಲೀಲೆ ಮಾಡ್ತಾನೆ. ಅವನಿಗೆ ಮೆಲೋಸ್ ಟೇಸ್ಟ್ ಮಾಡ್ಬೇಕು. ಹಾಗಾಗಿ ನಾವು ಭಗವಂತನಿಗೆ ಹೀಗೆ ಹೀಗೆ ಹೇಳುವಾಗಿಲ್ಲ. ಅದು ನಮ್ಮ ಅಸಂಪ್ಷನ್. ನಾವೆಂತಂದ್ರೆ ಎಸ್ ಹೀಗೆ ಇರ್ಬೇಕು, ಹೀಗೆ ಇರ್ಬೇಕು. ಹೇಗಂದ್ರೆ ಕೇಶವ ಪ್ರಭುಜಿ ಹೇಳಿದರು ಎಂತಂದ್ರೆ ಹೀಗಿರ್ಬೇಕು. ಇಲ್ಲ, ಭಗವಂತ ಎಂತ ಅಂದ್ರೆ ಅವನಿಗೆ ಹೇಗೆ ಬೇಕಾದ್ರೂ ಯಾವ ಮೂಮೆಂಟ್ ಅಲ್ಲಿ ಎಂತ ಬೇಕಿದ್ರು ಮಾಡ್ಬೋದು. ಅವನನ್ನು ಈಸ್ ನಾಟ್ ಲಿಮಿಟೆಡ್, ವಿ ಆರ್ ಲಿಮಿಟೆಡ್. ನಮ್ಗೆ ಈ ಕಂಡೀಷನ್ ಜೀವ, ಬದ್ಧ ಜೀವ ಸಿಕ್ಕಿದೆ. ನಾವು ಎಷ್ಟೋ ವಿಷಯದಲ್ಲಿ ಲಿಮಿಟೆಡ್, ನಮ್ಗೆ ಜಾಸ್ತಿ ಮಾಡ್ಲಿಕ್ಕೆ ಆಗುದು. ಭಗವಂತ ಆಗಿಲ್ಲ, ಈಸ್ ಎ ಅನ್ಲಿಮಿಟೆಡ್. ಎಸ್, ಓಕೆ. ಆಗ ನಾವು ಮುಕ್ತಾಯ ಮಾಡುವ. ವಾಂಚಕಲ್ಪತರು ವಿಶ್ವ ಕೃಪಾ ಸಿಂಧು ಬೇವಚ